ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ಹಾಯ್, ಹೆಲೋ, ನಮಸ್ಕಾರ. ನಾಡಿನ ಸಮಸ್ತ ವೀಕ್ಷಕರಿಗೆ ಸ್ಪಂದನ ವಾಹಿನಿ ಕಡೆಯಿಂದ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ತಾರೆಯರೊಂದಿಗೆ ನವರಾತ್ರಿಯ ಸಂಭ್ರಮ, ನವರಾತ್ರಿ ನವತಾರ ಸಂಭ್ರಮ. ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷ ಅತಿಥಿ ಇದ್ದಾರೆ. ಇವರು ಮಂಗಳೂರಿನ ಹುಲಿ ಅಂತ ಹೇಳಿದ ತಕ್ಷಣ ಗಾಬರಿ ಆದ್ರ, ಇವರು ಹುಲಿ ವೇಷಕ್ಕೆ ಅತಿ ದೊಡ್ಡ ವೇದಿಕೆಯನ್ನು ಹಾಕಿಕೊಟ್ಟಂತಹ ನಾಯಕ, ಸಾಕಷ್ಟು ಸಮಾಜ ಸೇವೆಯನ್ನ ಮಾಡಿದಂತಹ ಸಮಾಜ ಸೇವಕ, ಫ್ರೆಂಡ್ಸ್ ಬಳ್ಳಾಲ್ ಬಾಗ್ ಬೇರೆ ಕುಡ್ಲಾ ಖ್ಯಾತಿಯ ಸಂಸ್ಥಾಪಕ ಉದಯ್ ಕುಮಾರ್. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆಯೇ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನವರಾತ್ರಿ ಅಂತ ಹೇಳುವಂಥದ್ದೇ ಬಹಳ ವಿಶೇಷವಾದ ಹಬ್ಬ. ಅದರಲ್ಲೂ ನಿಮಗಂತೂ ಇನ್ನೂ ವಿಶೇಷ. ಯಾಕಂತ ಹೇಳಿದರೆ ಹಬ್ಬ ಅಂತ ಹೇಳುವಾಗ ಆಚರಣೆಯ ಜೊತೆಗೆ ನಿಮಗೆ ಸಾಕಷ್ಟು ಜವಾಬ್ದಾರಿಗಳಿರ್ತದೆ. ಮಂಗಳೂರು ದಸರಾ ಅಂತ ಹೇಳಿದರೆ ಎಲ್ರಿಗೂ ಅಚ್ಚುಮೆಚ್ಚು, ಅದು ನಿಮಗೆ ಗೊತ್ತಿರುವಂಥದ್ದು. ಹಾಗಾಗಿ ಮಂಗಳೂರಿನ ಕುವರ ನೀವು ಯಾವ ರೀತಿ ನವರಾತ್ರಿಯನ್ನು ಆಚರಿಸ್ತೀವಿ ಸರ್? ಇಲ್ಲ, ನಾವು ಕೂಡ ತುಂಬ ಗ್ರ್ಯಾಂಡಾಗಿ ಮನೆಯಲ್ಲಿ ಆಗಲಿ ನಮ್ಮ ಎಲ್ಲ ಊರಲ್ಲಿ ಅಂದರೆ ತುಳುನಾಡು ಜನರೆಲ್ಲರೂ ತುಂಬ ಒಳ್ಳೆ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೇವೆ ದಸರಾದ ಹೊತ್ತಿಗೆ. ಓಕೆ, ಸೊ ದಸರಾ ಹಬ್ಬ ಅಂತ ಹೇಳುವಾಗ ನಮಗೆ ನೆನಪಾಗುವಂಥದ್ದು ಹುಲಿವೇಷ. ಮಂಗಳೂರಿನಲ್ಲಿ ಹುಲಿವೇಷಕ್ಕೆ ದೊಡ್ಡದಾದ ಇತಿಹಾಸ ಇದೆ. ಮಂಗಳೂರು ಹುಲಿವೇಷ ಅಂತ ಹೇಳಿದರೆ ಇಡೀ ಪ್ರಪಂಚವೇ ಒಮ್ಮೆ ತಿರುಗಿ ನೋಡ್ತದೆ. ಹಾಗಿರುವಾಗ ಹುಲಿವೇಷಕ್ಕೆ ಒಂದು ವಿನೂತನವಾದಂತಹ ರೂಪುರೇಷೆಯನ್ನು ಕೊಟ್ಟಿರುವಂಥದ್ದು ನಿಮ್ಮ ತಂಡ ಬಿರುವೆರ್ಕೊಡ್ಲ. ಇದರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ನಾವು ಸಣ್ಣದಾಗಿರುವಾಗವೇ ಹುಲಿ ವೇಷದೆಲ್ಲ ಟ್ಯಾಬ್ಲೆಲ್ಲ ಹೋಗ್ತಾ ಇತ್ತು ಕುದ್ರೋಳಿ ದಸರಾದ ಟೈಮಿಗೆ. ಮತ್ತೆ ನಮ್ಮದು ತುಳುನಾಡಿನ ಒಂದು ಕಲ್ಚರ್ ಅದು ನಮ್ದು. ಆಗಿರುವಾಗ ನಮಗೆ ಅದನ್ನು ನಾವು ಕೂಡ ಇನ್ನೂ ಕೂಡ ಅದನ್ನು ನಿಲ್ಲಿಸಬಾರ್ದು. ಯಾವಾಗ ಸಹ ನಾವು ಇದು ಪ್ರತಿ ವರ್ಷಕ್ಕೆ ಒಮ್ಮೆ ನಾವು ದಸರಾ ಹೊತ್ತಿಗೆ ಹುಲಿ ವೇಷ ಎಲ್ಲರೂ ತುಳುನಾಡು ಜನರು ತುಂಬಾ ಕಡೆಯಲ್ಲಿ ಆಚರಣೆ ಮಾಡ್ತಾರೆ. ಹಾಗೆ ಅದೊಂದು ಕೆಲವರು ಹರಕೆಗೆ ಅಂತ ಹಾಕ್ತಾರೆ. ಆದ್ಮೇಲೆ ಕೆಲವರಿಗೆ ಅಂದ್ರೆ ಆ ತಾಸೆಯ ಸೌಂಡಿಗೆ ಈಗ ಒಂದು ನೋಡಿ, ಚಿಕ್ಕ ಮಕ್ಕಳು ಸಮೇತ ಆ ತಾಸೆಯ ಇದಕ್ಕೆ ಕುಣಿತಾರೆ. ಅದೆಲ್ಲ ಅದೊಂದು ದೇವರಿದು ಕಲೆ ಅಂತ ಹೇಳ್ಬೋದು. ಸೊ ಹುಲಿ ವೇಷ ಅಂತ ಹೇಳುವಾಗ ನನಗೆ ಒಂದು ಬಹಳ ಕುತೂಹಲ ಸರ್. ನೀವು ಹುಲಿ ವೇಷ ಹಾಕಿದ್ದಿದ್ಯಾ ಸಣ್ಣದಿಂದ? ನಾನು ಹಾಕಿದ್ದೇನೆ ಸಣ್ಣದಿರುವಾಗ. ಸೊ ಸಣ್ಣದಿರುವಾಗ ಹುಲಿ ವೇಷ ಹಾಕಿದ್ದು ನೆನಪಿದ್ಯಾ ನಿಮ್ಗೆ? ಹಾಕಿದ್ದೇನೆ. ಯಾವ ಸಂದರ್ಭದಲ್ಲಿ ಹಾಕಿರ್ಬೋದು? ನಾನೊಂದು 8th 9th ಇರುವಾಗ ಹಾಕಿದ್ದೇನೆ. ನಾನು 8th 9th ಅಲ್ಲಿ ಹುಲಿ ವೇಷ 3 ವರ್ಷ ಹಾಕಿದ್ದೇನೆ ನಾನು. 3 ವರ್ಷ ಹಾಕಿದ್ರಿ. ಈಗ ದೊಡ್ಡ ತಂಡವನ್ನೇ ನಿಭಾಯಿಸ್ತಾ ಇದ್ರಿ. ಹೊರಗಿನ ಜಗತ್ತಿಗೆ ಹುಲಿ ವೇಷ ಅನ್ನುವಂಥದ್ದು ಒಂದು ನೃತ್ಯ ಅಂತ ಹೇಳ್ಬೋದು. ಆದ್ರೆ ನಮಗೆ ಅದು ಸಂಸ್ಕೃತಿ, ನಮಗೆ ಅದು ಸಂಪ್ರದಾಯ. ಅದರಲ್ಲಿ ಸಾಕಷ್ಟು ಆಚರಣೆಗಳಿದ್ದೇ ಇರ್ತದೆ ಸರ್. ಅದ್ರ ಬಗ್ಗೆ ನೀವು ನಮಗೆ ತಿಳಿಸ್ಕೊಡ್ಬೋದಾ? ನೋಡಿ, ಮುಂಚಿನ ಕಾಲದಲ್ಲಿ ಏನಿತ್ತಂದ್ರೆ ಹುಲಿ ವೇಷದ ಟೈಮಲ್ಲಿ ತುಂಬ ದೇವರಿಗೆ ನಾವು ವೆಜ್ಜಲ್ಲಿ ಇರಬೇಕು, ಅದು ಎಲ್ಲಿ ತನಕ ವ್ರತದಲ್ಲಿ ಇರ್ತಾರೆ ಕೆಲವರು, ತುಂಬಾ ಇದಿತ್ತು ಮುಂಚಿನ ಕಾಲದಲ್ಲಿ. ಈಗ ಅದು ಅಂದ್ರೆ ಸ್ವಲ್ಪ ಎಲ್ಲ ಈಗದ ಟೈಮಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಈಗ ಹುಲಿ ವೇಷದ ದಿವಸ ಕೂಡ ನಾನ್ ವೆಜ್ ಎಲ್ಲ ತಿಂತೇವೆ. ಹಾಗೆ ಅದನ್ನು ನಾವು ಇದು ಮಾಡಬಾರ್ದು. ಆ ದೇವರದ್ದು ಏನು ಹರಕೆ ಆಗ್ತಿರ್ತೇವೆ ಆ ಟೈಮಲ್ಲಿ ನಾವು ನಮ್ಮ ಅದು ಕಲ್ಚರ್ ಅನ್ನು ಇದು ಮಾಡಬೇಕು. ಏನು ವೆಜ್ ಅಲ್ಲಿ ಇರಬೇಕು, ಅದನ್ನೆಲ್ಲ ನಾವು ಪಾಲನೆ ಮಾಡಬೇಕಾಗತ್ತೆ ಈಗ ಕೂಡ. ಓಕೆ ಸರ್, ನನಗೊಂದು ಕುತೂಹಲ ಅಂತ ಹೇಳ್ಬೋದು. ನೀವು 8th 9th ಅಲ್ಲಿರುವಾಗ ಹುಲಿ ವೇಷ ಹಾಕಿದ್ದೀರಿ ಅಂತ ಹೇಳಿದ್ರಿ. ಹುಲಿ ವೇಷದ್ದು ಅದು ಸೌಂಡ್ ಕೇಳಿದ ತಕ್ಷಣನೇ ನಮಗೆ ಹೋಗಿ ಕುಣಿಯುವ ಅಂತ ಅನಿಸ್ತದೆ. ಹಾಗಿರುವಾಗ ಈಗ ನೀವು ನಾಯಕರು, ಸುತ್ತ ಹುಲಿ ವೇಷ ಎಲ್ಲ ಹುಲಿ ನೃತ್ಯ ಆಗ್ತಾ ಇರ್ತದೆ. ಅವಾಗ ಏನಾದರೂ ಆಸೆ ಆಗಿದೆಯಾ, ನಾನೊಮ್ಮೆ ಹೋಗಿ ಡಾನ್ಸ್ ಮಾಡಬೇಕಿತ್ತಲ್ಲ ಈಗ ಅಂತ? ಆಸೆ ಆಗತ್ತೆ, ಡ್ಯಾನ್ಸ್ ಮಾಡುವಂತ ಆಗತ್ತೆ. ಅಂದ್ರೆ ಅದು ಅದರ ತಾಸೆಯ ಬಡಿತಕ್ಕೆ ನಮ್ಗೆ ಅದು ಅಷ್ಟೊಂದು ಇದಾಗತ್ತೆ. ಅಂದ್ರೆ ಎಲ್ಲರಿಗೆ ಅದು, ಈಗ ನಮ್ಗೆ ಅಂತಲ್ಲ, ಈಗ ಯಾರೋ ಒಂದು ಚಿಕ್ಕ ಮಕ್ಕಳು, ಒಂದು 5 ವರ್ಷದ ಮಕ್ಕಳು ಕೂಡ ಆ ಇದಕ್ಕೆ ಕುಣಿತ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಎಸ್. ಸೊ ಒಬ್ಬ ನಾಯಕ ಅಂತ ಹೇಳಿದ್ರೆ ಜವಾಬ್ದಾರಿಗಳು 1000 ಇರ್ತದೆ. ಹಾಗಿರುವಾಗ ಅದರ ತಂಡದ ಒಂದು ಏನು ಹೇಳೋ ಒಂದು ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಸರ್. ಯಾಕಂತ ಹೇಳಿದ್ರೆ ಒಬ್ಬ ನಾಯಕ ಧೈರ್ಯದಿಂದ ಮುಂದೆ ಹೋಗ್ತಿದ್ದಾನೆ ಅಂತ ಹೇಳಿದ್ರೆ, ನನ್ನ ಜೊತೆ ನನ್ನ ಹಿಂದೆ ನನ್ನ ತಂಡ ಇದೆ, ಅವರು ನನ್ನ ಒಂದು ಬೆಳವಣಿಗೆಗೆ ಅಥವಾ ನನ್ನ ಒಂದು ನಿರ್ಧಾರಕ್ಕೆ ಅವತ್ತು ಮಾನ್ಯತೆ ಕೊಡ್ತಾರೆ ಅಂತ ಒಂದು ಭಾವನೆ ಇರ್ತದೆ. ನಿಮ್ಮ ತಂಡದ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಈಗ ನಮ್ಮ ತಂಡ ಇರೋದ್ರಿಂದ ನಾವು ಈಗ ಇಲ್ಲಿದ್ದೇವೆ. ಯಾಕೆಂದ್ರೆ ಈಗ ಕೂಡ ನಾನು ಬಂದಿಲ್ಲಿ ಸ್ಟುಡಿಯೋದಲ್ಲಿ ಇದ್ದೇನೆ, ನಿಮ್ಮೊಟ್ಟಿಗೆ ಕುತ್ಕೊಂಡಿದ್ದೇನೆ. ಆದ್ರೆ ನಮ್ಮ ಹುಡುಗರಲ್ಲಿ, ನಮ್ಮ ಫ್ರೆಂಡ್ಸ್ ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಅದ್ರದ್ದೆಲ್ಲ ಏನು ಅದು ಸ್ಟೇಜ್ ಇದಿರ್ಬೋದು, ಹುಲಿದು ಪೇಂಟಿಂಗ್ ಇರ್ಬೋದು, ಅಲ್ಲ ತುಂಬಾ ಅದ್ರದ್ದು
ಫ್ಲೆಕ್ಸ್ ಇದು ಇರ್ಬೋದು, ಪ್ರತಿ ಒಂದು ಕೆಲಸ ಅವರು ಮಾಡೋದು. ಈಗ ಅವರು ಮಾಡೋ ಆ ಕೆಲಸ ಮಾಡೋದ್ರಿಂದ ನಾನೀಗ ನಿಮ್ಮ ಹತ್ರ ಈಗ ಮೀಡಿಯಾ ಮುಂದೆ ಇದ್ದೇನೆ ನಾನು. ಎಸ್ ಸರ್, ಸಂಸ್ಕೃತಿ ಸಂಪ್ರದಾಯ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಮಾಜ ಸೇವೆ. ಪ್ರತಿಯೊಂದನ್ನ ನೀವು ಸಮಾಜ ಸೇವೆಯ ರೂಪದಲ್ಲಿ ನೋಡ್ತೀರಿ ಅನ್ನುವಂಥದ್ದು ನಮಗೆಲ್ರಿಗೂ ಗೊತ್ತಿರುವಂಥ ವಿಷಯ ಸರ್. ಯಾಕಂತ ಹೇಳಿದರೆ ಈ ಒಂದು ಕಲೆಯನ್ನು ಬಳಸ್ಕೊಂಡು ದುಡ್ಡು ಮಾಡುವವರು ಇದ್ದಾರೆ, ಅದು ಇನ್ನೊಂದು ವಿಷಯ. ಆದರೆ ನೀವು ಇನ್ನೊಂದು ರೀತಿಯಲ್ಲಿ ಉದಾಹರಣೆ ಆಗಿದ್ರಿ, ತುಂಬ ರೀತಿಯ ಸಮಾಜ ಸೇವೆಗಳನ್ನು ಮಾಡ್ತಾ ಬರ್ತಾ ಇದ್ದೀರಿ ನೀವು ನಿಮ್ಮ ತಂಡದ ಜೊತೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಅಂದ್ರೆ ಈಗ ನೋಡಿ ನಮ್ಮವರೆಲ್ಲರೂ ಸಹ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರಿಗೆ ಕೆಲಸ ಇದೆ. ಯಾಕಂದ್ರೆ ಯಾರು ನಾವು ದುಡ್ಡು ಮಾಡ್ಬೇಕಂತ ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ನಾವ್ ಯಾಕೆ ಮಾಡ್ತಾ ಇದ್ದೇವೆ, ನಾವು ಮಾಡಿದ್ಮೇಲೆ ಏನ್ ಮಾಡಿದ್ದೇವೆ ಅಂತ ಆಗ್ಬೇಕು. ಇದ್ರಲ್ಲಿ ಬಂದ ಹಣವನ್ನು ಯಾವ್ದಕ್ಕೆ ಯೂಸ್ ಮಾಡಿದ್ದೇವೆ ನಾವು. ಯಾಕಂದ್ರೆ ಈಗ ತುಂಬಾ ನೋಡಿ, ಈಗ ವೆನ್ಲಾಕ್ ಹಾಸ್ಪಿಟಲ್ ಹೋಗಿ ತುಂಬಾ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ತುಂಬಾ ಪಾಪದವರಿದ್ದಾರೆ. ಆಗ ನಾವು ನಮ್ಗೆ ಈಗ ಇದು ಕಾಂಟ್ಯಾಕ್ಟ್ ಇದೆ, ಎಲ್ಲ ಫ್ರೆಂಡ್ಸ್ ಅವರೆಲ್ಲ ಸ್ಪಾನ್ಸರ್ ಮಾಡ್ತಾರೆ. ನಮ್ಮ ಅದು ಹುಲ್ದಾನವನ್ನು ನಾವು ಮಿಸ್ಯೂಸ್ ಮಾಡಬಾರ್ದು, ಯಾವ್ದು ಪಾರ್ಟಿ ಅದನ್ನೆಲ್ಲ ಮಾಡ್ಕೊಂಡು ಹಾಳು ಮಾಡೋದ್ರಿಂದ. ಈ ಪಾಪದವರಿಗೆ ಒಂದು ಏನಾದ್ರು ಒಂದು ಅದರಿಂದ ಹೆಲ್ಪ್ ಆಗ್ಲಿ ಅಂತ. ಯಾಕಂದ್ರೆ ದಸರಾ ಟೈಮ್ ಖಾಲಿ ಹುಲಿವೇಷ ಮಾತ್ರ ಅಲ್ಲ, ಆ ಹುಲಿವೇಷ ಮಾಡಿದ್ಮೇಲೆ ಮತ್ತೊಂದು ವರ್ಷ ತನಕ ಅದು ಏನ್ ಮಾಡ್ತಾ ಇದೆ ಆ ಟೀಮ್ ಇದು. ಈಗ ಬ್ರ್ಯಾಂಡ್ ಬಿರುವೇರ್ ಕುಡ್ಲ ಅಂತ ಇದೆ, ಆ ಬ್ರ್ಯಾಂಡ್ ಇದು ಹೆಸರು ಉಳಿಬೇಕು. ಖಾಲಿ ಒಮ್ಮೆ ವರ್ಷ ದಸರಾ ಬಂತಂತ ಹೇಳಿ ಖಾಲಿ ಹುಲಿವೇಷಗೆ ನಾವು ಅದನ್ನು ಮಾಡಿದ್ರೆ ಅದು ಬಾಕಿ ದಿವಸ ಏನ್ ಅದಕ್ಕೆ ಇದಿರಲ್ಲ, ಬೆಲೆ ಇರಲ್ಲ. ಅದು ಆ ಹೊತ್ತಿಗೆ ನಾವು ಏನ್ ಮಾಡಿದ್ವಿ, ಏನಾದ್ರೂ ಇದನ್ನು ಒಂದು ಚಾರಿಟಿ ತರ ನಾವು ಮಾಡಿ ಪ್ರತಿ ತಿಂಗಳಿಗೊಂದು ಹುಷಾರಿಲ್ಲದವರಿಗೆ ಒಂದು 50,000 ನಾವು ಡೊನೇಟ್ ಮಾಡ್ತಾ ಇದ್ದೇವೆ. ಕ್ಯಾನ್ಸರ್ ಪೇಷಂಟ್ ಆಗಲಿ, ಎಜುಕೇಶನ್ ಕೆಲವರಿಗೆ ಆಗಲಿ, ಮನೆ ಕಟ್ಟುವ ಇದರಲ್ಲಿ ಆಗಲಿ ತುಂಬಾ ರೀತಿಯಲ್ಲಿ ನಾವು ಇದು ಮಾಡ್ತಾ ಇದ್ದೇವೆ. ಮತ್ತೆ ಇತ್ತೀಚೆಗೆ ನಾವು ಒಂದು 23.5 ಲಕ್ಷದ ಆಂಬ್ಯುಲೆನ್ಸ್ ಕೂಡ ನಾವು ಜನರಿಗೆ ನಾವು ಪರ್ಚೇಸ್ ಮಾಡಿ ಕೊಡ್ತೇವೆ. ಯಾಕಂದ್ರೆ ₹1 ಕೂಡ ಯಾರಿಗೆ ಕೂಡ ಕೊಡ್ಲಿಕ್ಕಿಲ್ಲ. ಈವನ್ ಡ್ರೈವರಿಗಾಗ್ಲಿ ಯಾವುದು ₹1 ಅದು ಪೇಮೆಂಟ್ ಮಾಡ್ಲಿಕ್ಕಿಲ್ಲ, ಫ್ರೀ ಆಫ್ ಸರ್ವಿಸ್. ಒಂದು 20 ಕಿಲೋಮೀಟರ್ ಫ್ರೀ ಸರ್ವಿಸ್ ಆಗುತ್ತೆ ಮಂಗಳೂರು. ಮತ್ತೆ ಅದಕ್ಕಿಂತ ಜಾಸ್ತಿ ನಾವು ಹೋಗಲ್ಲ, ಯಾಕಂದ್ರೆ ನಾವು ಲಿಮಿಟ್ ಕೊಟ್ಟಿದ್ದೇವೆ. ಈಗ ನಮ್ಮ ಟೀಮ್ ಅವರಿಗೆ ಸಹ ಆಗಲಿ 20 ಕಿಲೋಮೀಟರ್ ಒಳಗೆ ಹೋಗಿ ಏನಾದ್ರೆ ಸಹ ಎಲ್ಲಿ ಕೂಡ ಹೋಗ್ಬೋದು. ಎಷ್ಟು 24 ಗಂಟೆ ಸರ್ವಿಸ್ ಇದೆ. ಓಕೆ, ಸೊ ಸಮಾಜ ಸೇವೆ ಅಂತ ಹೇಳುವಂಥದ್ದು ಎಲ್ಲರ ಕೈಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂತಹ ಒಂದು ಅದ್ಭುತವಾದ ನಾಯಕ ಇರಬೇಕು, ಅದರ ಜೊತೆ ಅದ್ಭುತವಾದ ತಂಡ ಇರಬೇಕು. ಈ ನಾಯಕತ್ವದ ಗುಣ ಹೇಗೆ ಬಂತು ಸರ್ ನಿಮಗೆ? ಸಣ್ಣದಿಂದ ಕೂಡ ಲೀಡರ್ ಆಗಬೇಕು ಅಂತ ಏನಾದರೂ ಆಸೆ ಇತ್ತು, ಅಥವಾ ಲೀಡರ್ ಥರನೇ ಇದ್ರ ನೀವು? ಇಲ್ಲ, ಆ ಥರ ಏನಿಲ್ಲ. ನಾವೊಂದು ಗ್ರೂಪಲ್ಲಿ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಏನು ಹೇಳಿದ್ರೆ ಸಹ ಅವ್ರು ನನಗೆ ಇಲ್ಲ ಅಂತ ಇಲ್ಲ, ಎಲ್ಲದಕ್ಕೂ ನಾನು ಏನು ಹೇಳ್ತೇನೆ ಅದಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೇನೆ. ಒಮ್ಮೊಮ್ಮೆ ನನ್ನ ತಪ್ಪಾದ್ರೆ ನಾನು ಅವ್ರು ಹೇಳುವ ಮಾತನ್ನು ನಾನು ಕೇಳ್ತೇನೆ. ಯಾಕಂದ್ರೆ ಎಲ್ಲ ನನ್ನ ಡಿಸಿಷನ್ ತಗೊಳ್ಬಾರ್ದು. ಯಾಕಂದ್ರೆ ನಮ್ಮ ಅವರು ಹೇಳುವ ಮಾತನ್ನು ಸಹ ಕೇಳಬೇಕಾಗತ್ತೆ. ಈಗ ನಮ್ಮ ಸಂಘಟನೆಯವರು ಕೂಡ ಅವರು ಸಹ ನಂತರ ಕೇಳಿ ಮಾಡೋದಿಲ್ಲ ಯಾವ್ದು ಮಾಡ್ಬೇಕೇನೋ, ಅವ್ರು ಮಾಡ್ತಾರೆ. ಆದ್ರೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಂಘಟನೆಯವರು ಕೂಡ. ಮುಂದೆ ಬಿರುವರ ಕುಡ್ಲದ ಟೀಮ್ನಿಂದ ನಾವು ಯಾವ ರೀತಿ ನಿರೀಕ್ಷೆ ಇಟ್ಕೊಳ್ಬೋದು ಸರ್? ನೋಡಿ, ನಿರೀಕ್ಷೆ ಅಂದ್ರೆ ದೇವರು ನಮ್ಗೆ ಎಲ್ಲಿ ತನಕ ನಮ್ಗೆ ಅದು ಮಾಡ್ಲಿಕ್ಕೆ ನಮ್ಗೆ ಆರೋಗ್ಯ ಸುಖ ಎಲ್ಲ ಕೊಡ್ತಾರೆ ಅಷ್ಟು ತನಕ ನಾವು ಬದುಕಿರುವ ತನಕ ನಾವು ಖಂಡಿತ ಇದನ್ನು ನಾವು ಸೇವೆ ಮಾಡ್ತಾ ಇರ್ತೇವೆ. ಮತ್ತೆ ಇದೊಂದು ಖಾಲಿ ಬಿರುವೇರ್ ಕುಡ್ಲ ಅಂದ್ರೆ ಖಾಲಿ ಒಂದು ಬಿಲ್ಲವ ಕಮ್ಯುನಿಟಿಗೆ ಮಾತ್ರ ನಾವು ಸೀಮಿತವಾಗಿಲ್ಲ. ನಾವು ಎಲ್ಲ ಜಾತಿ ಧರ್ಮದವರಿಗೆ ಕೂಡ ನಾವು ಸಪೋರ್ಟ್ ಮಾಡ್ತೇವೆ. ನಮ್ಮ ಕೈಯಿಂದ ಏನ್ ಪ್ರತಿ ತಿಂಗಳು ನಾವು ಕೊಡ್ತಿದ್ದೇವೆ ಎಲ್ಲ ಜಾತಿ ಧರ್ಮದವರಿಗೆ ಕೊಡ್ತಿದ್ದೇವೆ ನಾವು. ಅದು ಖಾಲಿ ಬಿಲ್ಲವರಿಗೆ ಮಾತ್ರ ನಾವು ಕೊಡ್ತಾ ಇಲ್ಲ, ಎಲ್ಲ ಕಮ್ಯುನಿಟಿ ಅವರಿಗೆ. ಯಾಕಂದ್ರೆ ಹೆಲ್ತ್ ಇಶ್ಯೂ ಎಲ್ಲ ಇರುವಾಗ ಮತ್ತೆ ಪಾಪ ಮನೆಯದಿರುತ್ತೆ, ತುಂಬಾ ಜನರು ತುಂಬಾ ಇದರಲ್ಲಿ ಕಷ್ಟದಲ್ಲಿ ಇರ್ತಾರೆ. ಹಾಗೆ ನಾವು ಎಲ್ಲ ರೀತಿಯ ಸಪೋರ್ಟ್ ಮಾಡ್ತೇವೆ ನಾವು. ಸಪೋರ್ಟ್ ಮಾಡ್ತೇವೆ. ಎಸ್ ಸರ್, ಖಂಡಿತ ನೀವು ಹೇಳಿದ ವಿಷಯ ಒಳ್ಳೆಯದಾಯಿತು. ಬಿರುವೇರು ಕುಡ್ಲ ಅನ್ನುವಂಥದ್ದು ಖಾಲಿ ಬಿರುವೇರಿಗೆ ಸಂಬಂಧಪಟ್ಟದ್ದಲ್ಲ, ಇಡೀ ಮನುಷ್ಯ ಕುಲದಲ್ಲಿ ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟದ್ದು ಅಂತ. ನಾರಾಯಣ ಗುರು ದೇವರು ಹೇಳಿದ್ರಲ್ಲ, ಒಂದೇ ಜಾತಿ ಒಂದೇ ಮತ ಒಂದೇ ದೇವರಂತ. ಆ ತರ ಇರುವಾಗ ನಾವು ಎಲ್ಲ ಜಾತಿ ಧರ್ಮದವರನ್ನು ಕೂಡ ನಮ್ಮವರಂತ ಎನಿಸಿ ನಾವು ಇದು ಮಾಡ್ಬೇಕು ಅಷ್ಟೇ. ಖಂಡಿತ ಸರ್, ಖಂಡಿತ. ಈಗ ನವರಾತ್ರಿ ಹಬ್ಬ ನಾವು ಆಚರಿಸ್ತಾ ಇದ್ದೇವೆ. ಈಗ ನವರಾತ್ರಿ ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ ಎಕ್ಸ್ಟ್ರಾ ಸೆಲೆಬ್ರೇಷನ್. ಮೈಸೂರು ದಸರಾ ಆದ ನಂತರ ಮಂಗಳೂರು ದಸರಾ. ಸೊ ಮಂಗಳೂರು ದಸರಾದಲ್ಲಿ ಯಾವುದಾದ್ರೂ ಮೆಮೊರೇಬಲ್ ಮೂಮೆಂಟ್ ಇದೆಯಾ ಸರ್ ನಿಮಗೆ? ಇಲ್ಲ ಅಂದರೆ ನಾವಂದರೆ ಈಗ ನೋಡಿ ದಸರಾ ಟೈಮಿಗೆ ನಮ್ಮ ಜನಾರ್ದನ್ ಪೂಜಾರಿ ಅವರು ಒಂದು ಪ್ರೊಸೆಷನ್ ಟೈಮ್ಗೆ ಹೋಗ್ತಾ ಇರೋದು. ಈಗ ಅವರಿಗೆ ಹುಷಾರಿಲ್ಲ, ಈಗ ಪಾಪ ಮನೆಯಲ್ಲಿದ್ದಾರೆ. ಆ ಟೈಮಲ್ಲಿ ಪ್ರೊಸೆಷನಲ್ಲಿ ಅವ್ರು ಬರ್ತಾಯಿದ್ರು. ಈ ದಸರಾಗೆ ಮೇಯ್ನ್ ಇದು ಕಾರಣವೇ ನಮ್ಮ ಜನಾರ್ದನ್ ಪೂಜಾರಿ ಅವರು. ಇಷ್ಟೊಂದು ಗ್ರ್ಯಾಂಡ್ ಆಗಿ ಈಗ ನೋಡಿ, ಈಗ ಮೈಸೂರಿಗಿಂತ ನಮ್ಮದು ಏನು ಮಂಗಳೂರು ದಸರಾ ಏನು ಕಮ್ಮಿ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ನಾವು ಕೂಡ ಅಲ್ಲಿ ತನಕ ರೀಚ್ ಆಗಿದ್ದೇವೆ. ನಾವು ಕೂಡ ವರ್ಲ್ಡ್ ವೈಡ್ ಇದ್ದೇವೆ. ನಾವು ಮಂಗಳೂರು ನಮ್ಮ ಕುದ್ರೋಳಿ ಗೋಕರ್ಣೇಶ್ವರ ಹೆಸರೀಗ ವರ್ಲ್ಡ್ ವೈಡಲ್ಲಿ ಹೆಸರು ಆಗ್ತಿರ್ತದೆ ದಸರಾ ಟೈಮಿಗೆ. ಅದೆಲ್ಲ ಕಾರಣ ನಾವು ಜನಾರ್ದನ್ ಪೂಜಾರಿ ಅವರಿಂದ ಕಾರಣ ಇದೆಲ್ಲ ಇಷ್ಟೆಲ್ಲ ಇದಾಗಲಿಕ್ಕೆ.
ಈಗ ಬಿರುವೇರು ಕುಡ್ಲ ಅನ್ನುವಂಥದ್ದು ಕೇವಲ ಮಂಗಳೂರಿಗೆ ಸೀಮಿತ ಆಗಲಿಲ್ಲ, ಸಾಕಷ್ಟು ಕಡೆ ಇದರ ಹೆಸರು ಕೇಳಿ ಬರ್ತಾ ಇದೆ. ಸೊ ಹಾಗಿರುವಾಗ ಎಷ್ಟು ಮೆಂಬರ್ಸ್ ಇರ್ಬೋದು ಸರ್, ಎಷ್ಟು ಬ್ರಾಂಚಸ್ಗೆ ಇರ್ಬೋದು ಈ ಸಂಸ್ಥೆ? ನೋಡಿ, ಬಿರುವೇರು ಕುಡ್ಲ ಅಂದ್ರೆ ಫಸ್ಟ್ ನಾವು ಮಾಡಿದ್ದು ಬಳ್ಳಲ್ಬಾಗ್ ನಮ್ಮ ಊರಲ್ಲಿ ಮಾಡಿದ್ದು, ಸ್ಟಾರ್ಟ್ ಮಾಡಿದ್ದು. ಆದ್ಮೇಲೆ ನಾವು ಯಾರಿಗೆ ಸಂಘಟನೆ ಮಾಡಿ ಅಂತ ಹೋಗ್ಲಿಲ್ಲ, ಯಾಕಂದ್ರೆ ಅದು ಸಮಾಜ ಸೇವೆ ಮಾಡುವಂತ ಸಂಘಟನೆ. ಆಗಿರುವಾಗ ಅವರಿಗೆ ಅವರ ಇಚ್ಛೆಯಿಂದ ಬಂದು ಮಾಡ್ಬೇಕಾಗತ್ತೆ. ನಾವು ಎಲ್ಲಿ ಹೋಗ್ಲಿಲ್ಲ. ಈಗ 18 ಘಟಕಗಳಿವೆ ನಮ್ಮ ಹತ್ರ, 18. ಅದರಲ್ಲಿ ಎಲ್ಲರ 18 ಘಟಕಗಳು ಸಹ ಅವರ ಇಚ್ಛೆಯಿಂದ ಮಾಡ್ತಾ ಇದ್ದಾರೆ. ಹಾಗೆ ಸೇವೆ ಸಹ ಆ ಥರವೇ ಮಾಡ್ತಾ ಇದ್ದಾರೆ, ಅಷ್ಟು ಒಳ್ಳೆಯದಾಗಿ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳಿಗೆ ಒಂದು ಸೇವೆ ಮಾಡಿದ್ದಾರೆ ನಮಗೆ. ಅದಂದ್ರೆ ಪ್ರತಿ ತಿಂಗಳು ಮೀಟಿಂಗ್ ಇರುತ್ತೆ, ಆ ಮೀಟಿಂಗಿಗೆ ತಂದು ನಮಗೆ ಅದು ಫೈಲ್ ಅನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಆಗ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಆ ಊರಲ್ಲಿ. ಅಂದ್ರೆ ಈಗ ದುಬೈಯಲ್ಲಿ ಇದೆ, ಅಬುದಾಬಿಯಲ್ಲಿದೆ, ಹಾಗೆ ಮುಂಬೈಯಲ್ಲಿದೆ, ಹಾಗೆ ಮಂಗಳೂರಲ್ಲಿ ಕೂಡ ನಮ್ಗೆ 14 ಘಟಕಗಳಿವೆ ಇಲ್ಲಿ ಮಂಗಳೂರಲ್ಲಿ. ಹಾಗೆ ಒಂದು ಟೋಟಲ್ ಒಂದು 30-40 ಸಾವಿರ ತನಕ ಮೆಂಬರ್ಸ್ ಇದ್ದಾರೆ ನಮ್ದು ಟೋಟಲ್ ಆಲ್ ಓವರ್. ಓಕೆ ಸರ್, ಒಂದು ಮನೆ ನಿಭಾಯಿಸುವುದೇ ಬಹಳ ಕಷ್ಟ ಈಗಿನ ಕಾಲದಲ್ಲಿ. ಸೊ ಇಷ್ಟು ಬ್ರಾಂಚಸ್ಗಳನ್ನು ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಿ, ಅದೇ ರೀತಿ ನಿಮ್ಮ ತಂಡದವರು ಕೆಲಸ ಮಾಡ್ತಾ ಇದ್ದಾರೆ. ದೇವಿ ಆಶೀರ್ವಾದ ಸದಾ ಹೀಗೆ ಇರಲಿ ಸರ್, ನಿಮ್ಮಿಂದ ಸಾಕಷ್ಟು ಒಳ್ಳೆ ಕೆಲಸಗಳಾಗ್ತಾ ಇರಬೇಕು. ಸೊ ಈಗ ನಿಮ್ಮ ಬಾಲ್ಯದ ಕಡೆಗೆ ಹೋಗೋಣ. ಸೊ ಬಾಲ್ಯದಲ್ಲಿ ನೀವು ಹೇಗಿದ್ರಿ ಸರ್? ಕುತೂಹಲ ನಮಗೆ. ಎಲ್ಲರೂ ಇರುವ ತರವೇ ಇದ್ರೆ, ಎಲ್ಲರೂ ಇರೋ ತರನೇ ಇದ್ರಿ. ಸೊ ಈ ತರನೇ ಲೀಡರ್ ತರನೇ ಇದ್ರ ಅಥವಾ ನಾಟಿನೆಸ್ ಏನಾದ್ರೂ ಇತ್ತ? ಇಲ್ಲ, ಲೀಡರ್ ತರ ಅಂತಲ್ಲ, ಎಲ್ಲರೂ ಸಹ ನಾವು ಅಂದ್ರೆ ಲೀಡರ್ ತರ ಅಂತ ನಾನು ಯಾವಾಗ ಸಹ ಎನಿಸ್ಲಿಲ್ಲ, ಫೀಲ್ ಮಾಡ್ಲಿಲ್ಲ. ಯಾಕಂದ್ರೆ ಎಲ್ಲರೂ ಎಲ್ಲರೂ ಲೀಡರೇ, ಅವರವರ ಇದ್ರಲ್ಲಿ ಎಲ್ಲರಿಗೆ ಒಂದು ಅದು ಲೀಡರ್ಶಿಪ್ ಇದಿರುತ್ತೆ. ಅದು ನಾವು ಲೀಡರ್ ಅಂತ ಹೇಳ್ಕೊಂಡು ಎಲ್ಲಿಗೂ ಕೂಡ ಹೋಗ್ಲಿಲ್ಲ, ನಾನು ಮಾಡಿಸ್ತಾ ಇಲ್ಲ ಅದನ್ನ. ಓಕೆ, ಈಗ ದಸರಾ ಅಂತ ಹೇಳಿದ್ರೆ ಉದಯ್ ಸರ್ ತುಂಬ ಬ್ಯುಸಿ ಇರ್ತಾರೆ ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ತಂಡದ ಜೊತೆ. ಸಣ್ಣದಿರುವಾಗ ಅದೆಲ್ಲ ಥಾಟ್ಸ್ ಇದ್ದಿರ್ಲಿಕ್ಕಿಲ್ಲ ಬಹುಶಃ. ದಸರಾ ಅಂತ ಹೇಳಿದ್ರೆ ಒಂದು ರಜೆ ಅಂತ ಖುಷಿ, ಇನ್ನೊಂದು ಪೂಜೆ ಇರ್ತದೆ, ಪ್ರಸಾದ ಇರ್ತದೆ, ಆ ಒಂದು ಖುಷಿ. ಸೊ ಅದೇನಾದರೂ ಮೆಮೊರೀಸ್ ಇದೆಯಾ ಸರ್? ಪೂಜೆಯನ್ನೆಲ್ಲ ಹೇಗೆಲ್ಲ ಮಾಡ್ತಾ ಇದ್ರಿ ನೀವು? ನಾನು ಚಿಕ್ಕ ಇರುವಾಗವೇ ನಾನು ಒಂದು ನಮ್ಮ ಕುದ್ರೋಳಿ ದೇವಸ್ಥಾನಕ್ಕೆ ಪ್ರತಿ ನನ್ನ ಬರ್ತ್ಡೇ ಟೈಮ್ ಹೋಗ್ತಾ ಇರ್ತೇನೆ. ನಾನು ಅಲ್ಲಿ ದೇವಸ್ಥಾನಕ್ಕೆ, ಅಲ್ಲಿ ಪೂಜೆ ಎಲ್ಲ ನಾನು ಪ್ರತಿಯೊಂದು, ಅಂದ್ರೆ ಅದು ಎಂತ ಹೇಳ್ತಾರೆ, ಶಾಶ್ವತ ಪೂಜೆ ಅಂತ ಇದೆ, ಲೈಫ್ ಟೈಮ್. ಅದು ನಾವು ಎಲ್ಲಿ ಬದುಕಿರ್ತೇವೆ ಅಲ್ಲಿ ತನಕ ಇರುತ್ತೆ. ಮತ್ತೆ ನಾವು ಸತ್ ಮೇಲೆ ಸಹ ಅಲ್ಲಿಂದ ಪ್ರಸಾದ ಬರತ್ತೆ ಇರುತ್ತೆ ಮನೆಗೆ. ಯಾಕಂದ್ರೆ ಅದನ್ನೆಲ್ಲ ನಾವು ಎಂಟ್ರಿ ಮಾಡಿದ್ದೇವೆ ಕುದ್ರೋಳಿ ದೇವಸ್ಥಾನದಲ್ಲಿ. ಎಲ್ಲ ನಂದು, ನನ್ನ ತಂದೆ ತಾಯಿ ಎಲ್ಲರದ್ದು, ನಮ್ಮ ಮನೆಯವರದಲ್ಲಿ ದೇವಸ್ಥಾನದಲ್ಲಿ ಇದಿದೆ. ಈಗ ಸಹ ನನ್ನ ತಂದೆ ತೀರಿ ಹೋದ್ರು, ಆದ್ರೆ ಕೂಡ ಅಲ್ಲಿಂದ ನಮ್ಗೆ ಕುದ್ರೋಳಿ ದೇವಸ್ಥಾನದಿಂದ ಪ್ರಸಾದ ಬರ್ತಾ ಇರ್ತದೆ ಪ್ರತಿ ಅವರಂದ್ರೆ ಜನ್ಮದಿನದ ಟೈಮಿಗೆ. ಆ ತರ ದೇವಸ್ಥಾನದಲ್ಲಿ ಹೋಗ್ತಾ ಇರ್ತೇವೆ ನಾವು ಕುದ್ರೋಳಿಗೆ. ನಮಗೆ ಸಣ್ಣದಿರುವಾಗ ಅದೊಂದು ಮೆಮೊರಿ ಅಂತ ಹೇಳಿದ್ರೆ, ಪೂಜೆ ಇರುವಾಗ ನಾವು ದೇವರಿಗಿಂತ ಜಾಸ್ತಿ ಪ್ರಸಾದವನ್ನೇ ನೋಡೋದು ಸರ್. ಹಾಗಿರುವಾಗ ನಿಮ್ಗೆ ಏನಾದ್ರು ಫೇವ್ರೆಟ್ ಪ್ರಸಾದ ಅಂತ ಇದೆಯಾ? ಯಾವುದಾದ್ರೂ ಪ್ರಸಾದವನ್ನ ದೇವರಿಗೆ ಇಡಕ್ಕಿಂತ ಮುಂಚೆ ತಿಂದದ್ದೇನಾದ್ರೂ ಇದೆಯಾ ಸರ್? ತುಂಬಾ ಸಲ ತಿಂದಿದ್ದೀರಿ. ಓಕೆ. ಸೊ ತಿನ್ನುವಾಗ ಯಾವತ್ತಾದ್ರೂ ಸಿಕ್ಕಾಕೊಂಡಿದ್ದೀರಾ? ಒಮ್ಮೊಮ್ಮೆ ತಾಯಿ ಇರ್ತಾರೆ, ಪಕ್ಕದಲ್ಲಿ ಇರ್ತಾರೆ, ಬೈತಾರೆ, ಅದಾದ್ರೆ ನಾವು ತಿಂದಾಗಿರ್ತದೆ ಅಷ್ಟೊತ್ತಿಗೆ. ಸೊ ಅವರಿಗೆ ಏನು ಆಪ್ಷನ್ ಇರೋದಿಲ್ಲ. ಸೊ ಹೇಳ್ತಾರೆ ತಿನ್ಬಾರ್ದು ಅಂತ, ದೇವರದ್ದು ಪೂಜೆ ಆದ್ಮೇಲೆ ತಿನ್ಬೇಕಂತ. ಅದ ಸ್ವೀಟ್ ಎಲ್ಲ ನೋಡುವಾಗ ನಂಗೆ ಸ್ವೀಟ್ ತುಂಬಾ ಇಷ್ಟ, ಆಗ ನಾವು ತೆಗೆದು ಕೈಯಾಗಿ ತಿಂದಾಗ್ತದೆ. ಸೊ ನಿಮ್ಮ ಕೆಲಸಗಳ ಬಗ್ಗೆ ಸಾಕಷ್ಟು ಮಾತಾಡ್ಲಿಕ್ಕಿದೆ ಸರ್. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಬರೋಣ. ಉದಯ್ ಕುಮಾರ್ ಜೊತೆ ಮಾತುಕತೆ ಇದೇ ರೀತಿ ಮುಂದುವರ್ತದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಕ್ತಿತ ನಮಸ್ತಸ್ಯೈ 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 ನಮೋ ನಮಃ. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ತಸ್ಯೈ ನಮಸ್ತಸ್ಯೈ ನಮೋ ನಮಃ. ವಿರಾಮದ ನಂತರ ಮತ್ತೊಮ್ಮೆ ನವರಾತ್ರಿ ನವತಾರ ಸಂಭ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನಾವು ಆಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಮನೆ ಆಯ್ತು ಅಂತ ಕೂತ್ಕೊಳ್ಳುವಂಥ ಈ ಸಂದರ್ಭದಲ್ಲಿ ನೀವು ಒಂದು ಜವಾಬ್ದಾರಿ ತಗೊಂಡು ಈ ಒಂದು ಸಂಸ್ಕೃತಿಯನ್ನು, ಸಂಪ್ರದಾಯವನ್ನು ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಸೊ ಮಂಗಳೂರು ದಸರಾದಲ್ಲಿ ಅಥವಾ ಮಂಗಳೂರಲ್ಲಿ ಯಾವ ಬದಲಾವಣೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್? ಬದಲಾವಣೆ ಅಂದರೆ ನೋಡಿ, ಅಂದರೆ ಈಗ ಹೇಗೆ ದಸರಾ ಈ ಥರ ಅಂದರೆ ವರ್ಷದಿಂದ ಒಂದು ವರ್ಷಕ್ಕೆ ಒಳ್ಳೆ ರೀತಿ ಒಂದು ತುಂಬ ಸೌಂಡ್ ಆಗ್ತಾ ಹೋಗ್ತಿದೆ. ಈಗ ನೋಡಿ, ಲಾಕ್ಡೌನ್ ಕೊರೋನಾ ಟೈಮ್ ಆದ್ರೆ ಸಹ ದೇವರಿದ್ದ ಒಂದು ದರ್ಶನ ಅದು ಇದೆಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ.
ಏನು ಇದು ದೇವಸ್ಥಾನ ಜನ ಹೋಗುದು ಕಮ್ಮಿ ಏನಾಗ್ಲಿಲ್ಲ, Yes, sir. ಹೋಗ್ತಾ ಇರ್ತಾರೆ. ಯಾಕಂದ್ರೆ ಭಕ್ತರು ಈಗ ದುಬೈಯಿಂದ ಎಲ್ಲ ಆಲ್ ಓವರ್ ವರ್ಲ್ಡ್ ಇಂದ ಬರ್ತಾ ಇದ್ದಾರೆ. ದಸರಾ ಹೊತ್ತಿಗೆ ಕುದ್ರೋಳಿ ದೇವಸ್ಥಾನಕ್ಕೆ ಎಲ್ಲರೂ ಭೇಟಿ ಆಗ್ತಾರೆ. ಹಾಗೆ ಅದನ್ನೇ ಅದು ಕಲ್ಚರ್ ನಾವು ಕೂಡ ಇನ್ನೂ ಕೂಡ ಅದನ್ನು ಇದು ಸ್ಟಾಪ್ ಆಗ್ಬಾರ್ದು, ನಾವು ಮಾಡ್ತಾ ಇರ್ಬೇಕು. ಈ ತರ ಎಲ್ಲ ಒಂದೊಂದು ಈ ಹುಲಿ ವೇಷ ಆಗ್ಲಿ ಬೇರೆ ಬೇರೆ ಯಾವ್ದು ವೇಷಗಳೆಲ್ಲ ಇದು ದಸರಾದ ಹೊತ್ತಿಗೆ ಮಾಡ್ತಾರಲ್ಲ, ಅದೆಲ್ಲ ಜನರಿಗೆ ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ವರ್ಷಗೊಮ್ಮೆ ಈ ತರದೆಲ್ಲ ಇಲ್ಲಿ ಒಂದು ಫೆಸ್ಟಿವಲ್ ಆಗ್ತಾ ಇರ್ತದೆ ಅಂತ ಮಂಗಳೂರಲ್ಲಿ. ಅದಕ್ಕೆ ಎಲ್ಲ ಹೊರ ರಾಜ್ಯದವರೆಲ್ಲರೂ ಕೂಡ ಬರ್ತಾರೆ ಈ ಹೊತ್ತಿಗೆ. ಅದನ್ನ ನಾವು ಸ್ಟಾಪ್ ಮಾಡಬಾರ್ದು, ಕಂಟಿನ್ಯೂ ನಾವು ಮಾಡ್ತಾ ಇರ್ಬೇಕು. ಈಗ ನೋಡಿ ನಿಜವಾಗಿ ಲಾಕ್ಡೌನ್ ಇತ್ತು, ಹುಲಿ ವೇಷ ಉಂಟಾ ಇಲ್ವಾ ಏನೋ DC ಆರ್ಡರ್ ಆಗ್ಲಿಲ್ಲ. ಇತ್ತೀಚೆಗೆ ದೇವಸ್ಥಾನದಲ್ಲಿ ಮೀಟಿಂಗ್ ಆಗಿ ಹೇಳಿದ್ರು ಹುಲಿ ವೇಷ ಇದೆ, ಪ್ರೊಸೆಷನ್ ಇಲ್ಲ ಅಂತ. ಅದಕ್ಕೆ ನಾವೀಗ ಅದ್ರಲ್ಲಿ ನಾವು ಯಾಕಂದ್ರೆ ಅದ್ರಿಗೆ ತುಂಬಾ ಖರ್ಚುಗಳಿವೆ ಹುಲಿ ವೇಷಕ್ಕೆ. ಏನಿಲ್ಲಾಂದ್ರೆ ನಮ್ದು ಒಂದು ಖಾಲಿ ಹುಲಿ ವೇಷ ಖಾಲಿ ಒಂದು ಹುಲಿ ವೇಷಕ್ಕೆ ಒಂದು ನಮ್ಗೆ 15 ಲಕ್ಷ ಬೇಕಾಗತ್ತೆ. ಅದಕ್ಕೆ ಪೇಂಟಿಂಗ್ ತಾಸೆ ಅದು ಇದೆಲ್ಲ. ಆದ್ರೆ ನಮ್ಗೆ ಕೂಡ ಸ್ಪಾನ್ಸರ್ಸ್ ಬರ್ಬೇಕಲ್ಲ. ಈಗ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಲಾಕ್ಡೌನ್ ಆದ್ರೆ ಸಹ ಜನರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸ್ಪಾನ್ಸರ್ಸ್ ಅವರು ಫೋನ್ ಮಾಡಿ ಅವರೇ ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಏನು ದಸರಾ ಇದು ಬಂತು ಸ್ಪಾನ್ಸರ್, ಏನು ಹುಲಿ ವೇಷ ಇಲ್ವಾ, ನಾವೇನು ಕೊಡೋದು ಬೇಡವಾ ಅಂತ. ಈಗ ಕೂಡ ಬರುವಾಗ ಒಂದು ಫೋನ್ ಬಂತು ಅಂದ್ರೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಗೊತ್ತಿದೆ ನಾವು ಇದರಲ್ಲಿ ಖಾಲಿ ದಸರಾದ ಇದಕ್ಕೆ ಹೊತ್ತಿಗೆ ಇದು ಮಾಡ್ತಿಲ್ಲ, ಇದರಲ್ಲಿ ಹುಲ್ದಾನವನ್ನು ಏನಾದ್ರು ಸಮಾಜಕ್ಕೆ ಕೊಡ್ತೇವೆ ಅಂತ ಹೇಳಿ ರೀತಿಯಲ್ಲಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆ ಸರ್, ಸೊ ನಿಮಗೆ ಜನರ ಸಹಕಾರ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತ. ಸೊ ಈಗಿನ ಯುವಕರ ಒಂದು ಮನಸ್ಥಿತಿಯೇ ಬೇರೆ ಇರ್ತದೆ ಸರ್. ಯಾಕಂತ ಹೇಳಿದ್ರೆ ಆಧುನಿಕತೆಯಿಂದ ಬಂದಾಗ ದೇವರ ಮೇಲಿರುವಂತಹ ನಂಬಿಕೆ ಬಹಳ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಆಚರಣೆ ಸಂಪ್ರದಾಯ ಅನ್ನುವಂಥದ್ರಿಂದ ದೂರ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಇಲ್ಲ, ಎಲ್ಲರಿಗೆ ದೇವರದೊಂದು ಭಕ್ತಿ ಇರತ್ತೆ. ಯಾರು ಕೂಡ ಆತರ ಕಮ್ಮಿ ಜನರು ಆತರ ದೇವರಂದ್ರೆ ಎಲ್ಲ ಜಾತಿ ಧರ್ಮದವರು ಕೂಡ ಒಂದು ದೇವರಿಗೆ ಒಂದು ಇದು ಮಾಡ್ತಾರೆ ಇರ್ತಾರೆ. ಸರ್ ನೋಡ್ಲಿಕ್ಕೆ ನೀವು ಹೀರೋ ತರಾನೇ ಇದ್ದೀರಿ. ಸೊ ನಿಮ್ಮ ನೋಡಿದ್ರೆ ಇವ್ರು ಹೀರೋನಾ ಅಂತ ನಮ್ಗೆ ಫೀಲ್ ಆಗುತ್ತಪ್ಪ ಫಸ್ಟ್ ನೋಡಿದ ತಕ್ಷಣ. ಸೊ ಫಿಲ್ಮಲ್ಲಿ ಏನಾದ್ರು ಆಕ್ಟ್ ಮಾಡ್ಬೇಕು ಅಂತ ಆಸೆ ಇತ್ತು ಸರ್ ನಿಮ್ಗೆ? ಫಿಲ್ಮಲ್ಲಿ ಮಾಡಿದ್ದೇನೆ ನಾನು, ಕಟ್ಪಾಡಿ ಕಟ್ಟಪ್ಪ ಅಂತ ಫಿಲ್ಮ್ ಅದರಲ್ಲಿ ಮಾಡಿದ್ದೆ ನಾನು. ಅದು 175 ಡೇಸ್ ರನ್ ಆಗಿದೆ ಮಂಗಳೂರಲ್ಲಿ. ಅಂದ್ರೆ ನಾನು ಮಾಡ್ಬೇಕಂತ ನಾನು ಯಾವಾಗ ಕೂಡ ನಾನು ಎನಿಸ್ಲೇ ಇಲ್ಲ. ಅದು ನನ್ನ ಫ್ರೆಂಡ್ ಒಬ್ಬರಿದ್ರು, ಪಮ್ಮಿಯ ಕೊಡಿಯಲ್ ಬೆಲ್ ಅಂತ, ಅವರ ಒಂದು ಪ್ರೊಡ್ಯೂಸರ್ ಅನ್ನು ಇಟ್ಕೊಂಡು ಬಂದ್ರು, ರಾಜೇಶ್ ಬ್ರಹ್ಮ ಅವರ ಅಂತ. ಅವರ ಇದರಿಂದ ಫಿಲ್ಮ್ ಮಾಡ್ಲಿಕ್ಕೆ ನನ್ನ ಮನೆಗೆ ಬಂದ್ರು. ಮನೆಗೆ ಬರೋ ನಾನು ಫಿಲ್ಮ್ ಅಂದ್ರೆ ನಾನು ಲೈಫಲ್ಲಿ ಫಿಲ್ಮ್ ನೋಡಿದೆ ಒಂದು 4-5 ಅಷ್ಟೇ. ನಂಗೆ ಫಿಲ್ಮ್ ಏನಂತ ಗೊತ್ತಿಲ್ಲ. ನಾನು ಎನ್ಸಿದೆ ಖಾಲಿ ಗಾಡಿಯಲ್ಲಿ ಹೋಗುದು, ಅಲ್ಲಿ ಫೈಟಿಂಗ್ ಇರ್ತದೆ, ಅದು ಅಷ್ಟೇ ಅಂತ ಎನ್ಸಿದೆ. ಆದ್ಮೇಲೆ ನನ್ನ ಮನೆಯವರು ತುಂಬಾ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡು ಅಂತ. ನಾನು ಹೇಳಿದೆ ನಮ್ಮ ಸಂಘಟನೆಯಲ್ಲಿಯೇ ತುಂಬಾ ಜನ ಹೀರೋಗಳಿದ್ದಾರೆ, ಆದ್ರೆ ನಾವು ನಮ್ಗೆ ಅದ್ರದ್ದು ಇದೇ ಇಲ್ಲ, ಬೇಸ್ ಟಚ್ಚೇ ಇಲ್ಲ, ನಮ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಆದ್ಮೇಲೆ ನಾನು ಎನ್ಸಿದೆ ಅಷ್ಟೇ ಅಂತ ಆಯ್ತು ಅಂತ ಒಮ್ಮೆ ಮನೆಯವರ ಫೋರ್ಸ್ಗೆ ನಾನು ಒಪ್ಪಿದೆ ಮಾಡ್ತೇನೆ ಅಂತ. ನೋಡುವಾಗ ಅದು 1-2 ದಿವಸ ನೋಡುವಾಗ ಒಂದು ಇಷ್ಟು ಬಂದು ಸ್ಕ್ರಿಪ್ಟ್ ಇಟ್ಕೊಂಡು ಬಂದ್ರು. ದೇವರೇ, ಇದು ಇಷ್ಟು ಓದ್ಕೊಂಡು ಇನ್ನೂ ನಾನು ಫಿಲ್ಮ್ ಮಾಡ್ಬೇಕಂತ ಹೇಳುವಾಗ ತುಂಬಾ ಇದಾಯ್ತು. ಆದ್ರೆ ಮಾಡಿದೆ, ಫಸ್ಟ್ ಒಂದು ಫಿಲ್ಮ್ ಮಾಡಿದೆ, ದೇವರ ಒಳ್ಳೆ ರೀತಿಯಲ್ಲಿ ಹೋಯ್ತು ಅದು. ಅದ್ರಲ್ಲಿ ಏನ್ ಮಿಸ್ಟೇಕ್ ಆಗಿದೆ, ಅದ್ರಲ್ಲಿ ಏನ್ ಮಿಸ್ಟೇಕ್ ಎಲ್ಲ ಆಗಿದೆ, ಸ್ವಲ್ಪ ಮಿಸ್ಟೇಕ್ ಇತ್ತು ಅದ್ರಲ್ಲಿ. ಅದನ್ನೀಗ ಸೆಕೆಂಡಿಗೆ ಒಂದು ಫಿಲ್ಮ್ ಆಫರ್ ಬಂದಿದೆ, ಕನ್ನಡ ಫಿಲ್ಮ್. ಈಗ ಒಂದು 3 ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಬಹುದು. ಕನ್ನಡ ಫಿಲ್ಮ್ ಮಾಡ್ತಾ ಇದ್ದೇನೆ ಈಗ. ಓಕೆ, ಈಗ ನೀವು ತುಳುನಾಡಿನ ಸ್ಟಾರ್ ಅಲ್ಲ, ಕನ್ನಡದ ಸ್ಟಾರ್ ಆಗ್ಲಿಕ್ಕೆ ಹೊರಟಿದ್ದೀರಿ. ಸೊ ನಿಮ್ಮ ಫೇವ್ರೆಟ್ ಹೀರೋ ಅಂತ ಯಾರಾದ್ರೂ ಇದೆ ಸರ್? 4 ಫಿಲ್ಮ್ ನೋಡಿದಿರಿ ಹೇಳಿದ್ರಲ್ಲ, ಸೊ ಅದರ ಬೇಸ್ ಅಲ್ಲಿ ಹೇಳಿ ಯಾರಾದ್ರೂ ಫೇವ್ರೆಟ್ ಹೀರೋ? ಇಲ್ಲಿ ಇದು ತುಳುನಾಡಲ್ಲಿ ನಿಮ್ಮ ಯಾರು ಫೇವ್ರೆಟ್ ಆರ್ಟಿಸ್ಟ್? ಎಲ್ಲ ಇದ್ದಾರೆ, ಪೃಥ್ವಿ ಅಂಬರ್ ಇದ್ದಾನೆ, ರೂಪೇಶ್, ಅರ್ಜುನ್, ಒಳ್ಳೆದಿದ್ದಾರೆ. ಸೊ ಸ್ಯಾಂಡಲ್ವುಡ್ ಅಲ್ಲಿ? ಸ್ಯಾಂಡಲ್ವುಡ್ ಅಲ್ಲಿ ದರ್ಶನ್ ನಂದು ಸ್ವಲ್ಪ ತುಂಬಾ ನಂತರ ಒಳ್ಳೆ ಇದ್ದಾರೆ, ಕ್ಲೋಸ್ ಇದ್ದಾರೆ, ನಂತರ ಮಾತಾಡ್ತಾರೆ. ಓಕೆ ಸರ್, ದಸರಾ ಅಂತ ಹೇಳಿದ್ರೆ ಪ್ರತಿ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿರ್ತದೆ. ಅದೊಂದು ಸೆಲೆಬ್ರೇಷನ್ ಬೇರೆ, 9 ದಿನ ಮನೆ ಅಂತ ಚಿಕ್ಕ ಆಗಿರ್ತದೆ. ಸೊ ಹಾಗಿರುವಾಗ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಿ ಸರ್? ನೋಡಿ, ಚಿಕ್ಕದಿರುವಾಗ ಮನೆಯಲ್ಲಿ ತುಂಬಾ ಆಚರಣೆ ಎಲ್ಲ ನಾವು ಮಾಡ್ತಿದ್ದೇವೆ, ಮನೆಯಲ್ಲಿ ಇದ್ದೇವೆ, ಫ್ಯಾಮಿಲಿ ಅವರೊಟ್ಟಿಗೆ ಇದ್ದೇವೆ. ಆದ್ಮೇಲೆ ಈಗ ಹೇಗಿದೆ ಅಂದ್ರೆ, ಈಗ ನಾನೊಂದು 7-8 ವರ್ಷದಿಂದ ಅಂದ್ರೆ ನಮ್ಮ ಸಂಘಟನೆ ಇದೆ, ಸಂಘಟನೆಯವರೊಟ್ಟಿಗೆ ಎಲ್ಲ ಸೇರ್ಕೊಂಡು ನಾವು ಆಚರಣೆ ಮಾಡ್ತಿದ್ದೇವೆ. ಯಾಕಂದ್ರೆ ತುಂಬಾ ಜನರೊಟ್ಟಿಗೆ ಇದ್ದೇನೆ, ಜನರೊಟ್ಟಿಗೆ ಸೇರಿ ಆಚರಣೆ ಮಾಡ್ತಿದ್ದೇನೆ. ಓಕೆ, ಸೊ ಈಗ ನಿಮ್ಮ ಕುಟುಂಬ ಕೂಡ ದೊಡ್ಡದಾಗಿದೆ, ಯಾಕಂತ ಹೇಳಿದ್ರೆ ಸಂಘಟನೆ ಜೊತೆ ಆಚರಣೆ ಮಾಡ್ತಾ ಇರ್ತೀರಿ, ಸಂಭ್ರಮ ಕೂಡ ದೊಡ್ಡದಾಗಿರ್ತದೆ. ಹಾಗಿರುವಾಗ ಮನೇಲಿ ಏನಾದ್ರು ಯಾರಾದ್ರು ಕಂಪ್ಲೇಂಟ್ ಮಾಡ್ತಾರ, ನಿಮ್ ಮನೇಲಿ ಇರುವುದಿಲ್ಲ ಹಬ್ಬಕ್ಕೆ ಅಂತ?
ಇಲ್ಲ, ನನ್ನ ಮನೆಯವರು ಕೂಡ ತುಂಬಾ ಸಪೋರ್ಟ್ ಇದ್ದಾರೆ. ಯಾಕಂದ್ರೆ ಅವರು ಕೂಡ ನಮ್ಮ ಈ ಸಂಘಟನೆಗೆ ಸೇರ್ಕೊಂಡು ಅವರು ಕೂಡ ಆಚರಣೆ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುಂಚೆ ಖಾಲಿ ಮನೆಯವರು ಮಾಡ್ತಾ ಇದ್ರು, ಈಗ ಅವರು ಕೂಡ ಸಮಾಜದ ಎಲ್ಲರೊಟ್ಟಿಗೆ ಸೇರ್ಕೊಂಡು ಆಚರಣೆ ಮಾಡ್ತಾರೆ. ಸೊ ಅವರೇ ಅಡ್ಜಸ್ಟ್ ಆಗಿದ್ದಾರೆ ಈಗ. ಸೊ ನಾನು ಅವಾಗಲೇ ಹೇಳ್ತಾ ಇದ್ದೆ ಸರ್, ಹೀರೋ ಅಂತ. ಸೊ ಹೀರೋನ ಲೈಫಲ್ಲಿ ಹೀರೋಯಿನ್ ಎಂಟ್ರಿ ಆಗ್ತಾ ಇದೆ ಅಂತ ಒಂದು ನ್ಯೂಸ್ ಸಿಕ್ಕಿತ್ತು. ಸೊ ಸದ್ಯದಲ್ಲೇ ಮದುವೆ ಆಗ್ತಿದ್ದೀರಂತೆ, ನಿಜಾನ ಸರ್? ಹೌದು, ಮದುವೆ ಆಗ್ತಿದ್ದೇನೆ. ಓಕೆ. ನಂದು ಅದೇ November 21st ನಂದು ಮದುವೆ. ಓಕೆ, ಎಸ್ ಸರ್. ಸೊ ಇಷ್ಟು ದಿನ ಸಂಘಟನೆ ಅಂತ ಹಿಂದೆ ಹೋಗ್ತಾ ಇದ್ರಿ. ಸೊ ಮದುವೆ ಆದ ನಂತರ ಅದು ಜೀವನನೇ ಬೇರೆ ಇರ್ತದೆ, ದಾಂಪತ್ಯ ಜೀವನ. ಸೊ ಹಾಗಿರುವಾಗ ಹೇಗೆ ಮ್ಯಾನೇಜ್ ಮಾಡ್ತೀರಿ ಸರ್ ಇದನ್ನ? ಇಲ್ಲಪ್ಪ, ಈಗ ಹೇಗಿದ್ದೇನೆ ಮದುವೆ ಆದ್ಮೇಲೆ ಕೂಡ ಅದು ಚೇಂಜ್ ಆಗ್ಲಿಕ್ಕೆ ಇಲ್ಲ. ಯಾಕಂದ್ರೆ ನನ್ನ ಮದುವೆ ಆಗುವವರು ಸಹ ತುಂಬಾ ಸಪೋರ್ಟ್ ಆಗಿದ್ದಾರೆ. ಈ ಬೇರೆ ಕೂಡ ಸಂಘಟನೆ ಆಗ್ಲಿ, ಅವರಿಗೆ ಕೂಡ ಈ ಸಮಾಜ ಸೇವೆ ಮಾಡೋದು ತುಂಬಾ ಅವರಿಗೆ ತುಂಬಾ ಇಷ್ಟ. ಅದನ್ನೆಲ್ಲ ನೋಡ್ಕೊಂಡೇ ಅವ್ರು ನನ್ನನ್ನು ಚಾಯ್ಸ್ ಮಾಡಿದೆ. ಹಾಗಾದ್ರೆ ರಿಸ್ಕ್ ಇಲ್ಲ ಅಂತ ಆಯ್ತು. ಇಲ್ಲ. ವೆರಿ ಗುಡ್ ಸರ್. ಸೊ ಹೀಗೆ ಖುಷಿಯಾಗಿರಿ, ನಿಮ್ಮ ಮುಂದಿನ ಜೀವನ ಕೂಡ ಇಷ್ಟೇ ಖುಷಿಯಿಂದ ಮುಂದೆ ಹೋಗ್ಲಿ ಅಂತ ಹೇಳ್ತಾ, ಸೊ ತುಳುನಾಡಿನ ಹೀರೋ ನೀವು. ಸೊ ತುಳುನಾಡಿನವ್ರು ಕಾಯ್ತಾ ಇದ್ದಾರೆ ನಿಮ್ಮ ವಿಶಸ್ಗೋಸ್ಕರ. ಸೊ ದಸರಾ ಸಂದರ್ಭದಲ್ಲಿ ತುಳುನಾಡಿನ ಜನತೆಗೆ ಏನ್ ಹೇಳ್ತೀರಿ? ಮಾದ ತುಳುನಾಡದ ಜನಕ್ಲೆಗ್ಲ ದಸರಾ ಪರ್ಬದ ಶುಭಾಶಯಲು. ಸ್ಪಂದನ ವೈಂದಕ್ಲೆಗ್ಲ ಈ ಮುಖಾಂತರ ಮಸ್ತ್ ಥ್ಯಾಂಕ್ಸ್ ಬಂದ ದೇಪಣ್ಣೆನಲ್ಲಿರ್ತದೆ ಈ ಸ್ಟೇಜ್ ಕುಲ್ಲಯರು ಅಂಚ ಮಾತೆರೆಗ್ಲ ದಸರಾ ಪರ್ಬದ ಶುಭಾಶಯಲು. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತಿನ ಕಾಲ ಈ ಹಬ್ಬದ ಸಂದರ್ಭದಲ್ಲಿ ನಮಗೆ ಸಮಯ ಕೊಟ್ಟು ನಮ್ಮ ಜೊತೆ ಹಬ್ಬವನ್ನು ಆಚರಿಸ್ಕೊಂಡೆ. ಕೊನೆಯದಾಗಿ ನಾನು ಕೇಳುವಂತಹ ಪ್ರಶ್ನೆ, ನಿಮಗೆ ದೇವಿ ಪ್ರತ್ಯಕ್ಷಳಾಗಿ ಒಂದು ವರವಂತ ಕೇಳಿದರೆ ಈ ಸಂದರ್ಭದಲ್ಲಿ ಒಂದು ವರ ಏನು ಕೇಳ್ತೀರಿ ಸರ್? ವರ ಅಂದ್ರೆ ದೇವರ ಹತ್ರ ಒಂದೇ ಹೇಳೋದು, ಎಲ್ಲರದು ಒಂದು ಆರೋಗ್ಯ ನೆಮ್ಮದಿ ಎಲ್ಲ ಒಳ್ಳೆ ರೀತಿಯಲ್ಲಿ ಕೊಡ್ಲಿ ಅಷ್ಟೇ. ದೇವರ ಹತ್ರ ಬೇಡೋದು ಅದೇ ಅಲ್ಲ. ಎದ್ದ ಕೂಡಲೇ ದೇವರೇ ಒಂದು ಆರೋಗ್ಯ ಸುಖ ಕೊಡಿ, ಅದನ್ನೇ ಕೇಳು. ಆರೋಗ್ಯ ಸುಖ ಇದ್ರೆ ನಾವು ಏನಾದ್ರು ಸಮಾಜ ಸೇವೆ ಮಾಡ್ಲಿಕ್ಕೆ ಆಗತ್ತೆ. ನಮ್ಗೆ ಆರೋಗ್ಯ ಇದ್ರೆ ಅಲ್ಲ ಎಲ್ಲ ಇರೋದು. ಹೌದು ಸರ್, ಹಾಗೆ ಅಷ್ಟೇ. ಸೊ ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ನಾವು ಇವತ್ತು ಮಾತಾಡಿ. ನಿಮ್ಮ ಆರೋಗ್ಯ ಆಯಸ್ಸು ಗಟ್ಟಿಯಾಗಿರ್ಲಿ, ನೀವು ಇಷ್ಟೇ ನಗ್ನಾಗ್ತಾ ಇರಿ, ಗಟ್ಟುಮುಟ್ಟಾಗಿರಿ, ಸಾಕಷ್ಟು ಸೇವೆಗಳನ್ನ ಮಾಡ್ತಾ ಇರಿ ಸರ್. ನಿಮ್ಮ ಈ ಬಿರುಬೇರು ಕುಟ್ಲದ ಖ್ಯಾತಿ ಮಂಗಳೂರಲ್ಲ, ಕರ್ನಾಟಕ ಅಲ್ಲ, ವಿಶ್ವದಾದ್ಯಂತ ಹರಡಬೇಕು. ಮತ್ತೊಮ್ಮೆ ನಿಮ್ಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂಡ್ ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಿಮಗೂ ಕೂಡ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಬೇರೆ ಕುಡ್ಲದ ಸಂಸ್ಥಾಪಕ ಉದಯ್ ಕುಮಾರ್ ಅವರಿದ್ರು. ಮನಬಿಚ್ಚಿ ನಮ್ಮ ಜೊತೆ ಮಾತಾಡಿದ್ರು, ಅವರ ಹಬ್ಬವನ್ನ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡ್ರು. ಇಲ್ಲಿಗೆ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ. या देवी सर्वभूतेषु विष्णुमायेति शक्तिता नमस्तस्यै 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 नमो नमः. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. तस्यै नमस्तस्यै नमो